Morning children. In the previous class I told you about the prefix and the past continuous form verbs, right? So next we will move to in the page number 64. All of you open your textbook, page number 64. There is a letter writing. Okay, I will tell you about the letter writing and when we write a letter. Okay, so all of you open your textbook, page number 64. 64. Okay, so there is a formal letter writing. Okay, letter writing. So letter writing, when we write a letter, so we have to tell our feelings or thought to others, then we used to write a letter. ಹೌದಲ್ವಾ? ಸೊ ನಮ್ಮ ಫೀಲಿಂಗ್ಸ್ ಅನ್ನ ಅಥವಾ ನಮ್ಮಲ್ಲಿರೋ ವಿಷಯವನ್ನು ಇನ್ನೊಬ್ಬರಿಗೆ ನಾವು ಅದನ್ನ ಶೇರ್ ಮಾಡಬೇಕಾದ್ರೆ ಅಥವಾ ನಮ್ಮ ಇನ್ಫಾರ್ಮೇಶನ್ ಅನ್ನು ಹೇಳಬೇಕಾದ್ರೆ ಅಥವಾ ನಮ್ಮ ಬಗ್ಗೆ ತಿಳಿಸ್ಬೇಕಾದ್ರೆ ಅವ್ರಿಗೆ ನಾವು ಏನು ಮಾಡ್ತೀವಿ, ಲೆಟರ್ಸ್ ಅನ್ನ ಬರಿತೀವಿ. ಹೌದಾ? ಸೊ ದಟ್ ಈಸ್ ಅ ಫಾರ್ಮಲ್, ಅಫಿಷಿಯಲ್. ಹೌದಲ್ಲ? ಫಾರ್ಮಲ್ ಆಗಿ ಬರಿಬಹುದು, ಅಫಿಷಿಯಲ್ ಆಗಿ ಬರಿಬಹುದು, ಅಥವಾ ನಮ್ಮ ಪ್ಯಾರೆಂಟ್ಸಿಗೆ ಬರಿಬಹುದು, ಫ್ರೆಂಡ್ಸಿಗೆ ಬರಿಬಹುದು, ಎಲ್ಲರಿಗೆ ನಾವು ಯಾರಿಗೆ ಬೇಕಾದ್ರೂ ಬರಿಬಹುದು. ಫಾರ್ಮಲ್ ಅಂದರೆ ನಮ್ಮ ಫ್ರೆಂಡ್ಸಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ರೈಟ್, ನಮ್ಮ ನೇಬರ್ಸ್ಗೆ, ನಮ್ಮ ಟೀಚರ್ಸ್ಗೆ. ಹೌದಾ? ಸೊ ಫಾರ್ಮಲ್ ಆಗಿ ಬರಿಬಹುದು. ಕೆಲವೊಂದು ವಿಶಸ್ ಲೆಟರ್ ಕೂಡ ಬರಿತೀವಿ ನಾವು, ಬರ್ತ್ಡೇ ಇರಬೇಕಾದ್ರೆ ಅಥವಾ ಫೆಸ್ಟಿವಲ್ ಇರಬೇಕಾದ್ರೆ. ಹೌದಲ್ವಾ? ಅಥವಾ ಮತ್ತೆ ಯಾವ ಥರ ಬರಿತೀವಿ ಅಂದರೆ ಅಫಿಷಿಯಲ್ ಆಗಿ ಅಂದರೆ ಯಾವ ಥರ ಲೆಟರ್ ಇರುತ್ತೆ. ಸೊ ಏನು ರಿಗಾರ್ಡಿಂಗ್ ಟು ನಮ್ಮ ಜಾಬ್ ಬಗ್ಗೆ ಇರ್ಬೋದು. ಹೌದಲ್ಲ? ನಿಮ್ಗೆ ಈ ಜಾಬ್ಗೆ ನಾನು ಅಪ್ಲೈ ಮಾಡಬೇಕು ಅಥವಾ ಈ ಜಾಬಲ್ಲಿ ಸಿಲೆಕ್ಟ್ ಆಗಿದೆ, ಈ ಥರ ನಾವು ಟೈಪ್ಸ್ ಆಫ್ ವೆರೈಟಿ ಟೈಪಲ್ಲಿ ನಾವು ಏನು ಮಾಡ್ತೀವಿ, ಲೆಟರ್ಸನ್ನು ಬರಿತೀವಿ. ಓಕೆ, ಸೊ ನಾವು ಯು ಆರ್ ಇನ್ ಚಿಲ್ಡ್ರನ್, ಯು ನೀಡ್ ಓನ್ಲಿ ಫಾರ್ಮಲ್ ಲೆಟರ್. ನೀವು ಮಕ್ಕಳಿದ್ದೀರೋದು, ಸಣ್ಣವರಿದ್ದೀರಿ, ನಿಮ್ಮ ಫಾರ್ಮಲ್ ಲೆಟರ್ಸ್. ಸೊ ಯು ಯೂಸ್ ಟು ರೈಟ್ ಲೆಟರ್ ಟು ಯುವರ್ ಫ್ರೆಂಡ್ಸಿಗೆ ಲೆಟರ್ ಬರಿಬೋದು, and your teachers, your parents, yes, your relatives. ಇಷ್ಟೊಂದಿಗೆ ನಾವು ಏನು ಮಾಡ್ಬೋದು, ಲೆಟರ್ಸ್ ಬರಿಬೋದು. ಸೊ ಫಾರ್ ಯುವರ್ ಟೀಚರ್, ವೈ ಯು ವಿಲ್ ರೈಟ್ ಅ ಲೆಟರ್ಸ್? ನಿಮ್ಮ ಟೀಚರಿಗೆ ಯಾವ್ಯಾವ ರೀಸನ್ನಿಂದ ಲೆಟರ್ ಬರಿಬೋದು ನೀವು. ಸೊ ಆಬ್ಸೆಂಟ್ ಇರಬೇಕಾದ್ರೆ, ಹೌದಲ್ಲ, ಟುಮಾರೋ ಐ ಆಮ್ ಗೋಯಿಂಗ್ ಟು ವಾಟ್ ಆಬ್ಸೆಂಟ್ ಬಿಕಾಸ್ ಆಫ್ ಏನೋ ರೀಸನ್ ಇರುತ್ತೆ. ಹೌದಲ್ಲ? ಸೊ ನಿಮ್ಗೆ ಆರಾಮಿರೋದಿಲ್ಲ, ನಿಮ್ಮ ಸ್ಕೂಲಿಗೆ ಬಂದಿರೋದಿಲ್ಲ, ದೆನ್ ಯು ಯೂಸ್ ಟು ರೈಟ್ ಅ ಲೆಟರ್. ಓಕೆ, ಆರ್ ಬಿಫೋರ್ ಓನ್ಲಿ ಯು ವಿಲ್ ಗಿವ್ ಟು ಲೆಟರ್ ಟು ಯುವರ್ ಟೀಚರ್. ಫಂಕ್ಷನ್ ಇದೆ ಏನೋ ನಮ್ಮ ಮನೆಯಲ್ಲಿ ಅಥವಾ ಮ್ಯಾರೇಜ್ ಇದೆ, ನಾನು 2 days ಬರೋದಿಲ್ಲ, ಸೊ ಯು ಯೂಸ್ ಟು ರೈಟ್ ಅ ಲೆಟರ್. ಸೊ ಅದಷ್ಟೇ ಅಲ್ಲದೆ ನಿಮ್ಗೆ ಸ್ಕೂಲಲ್ಲಿ ಏನಾದರೂ ಸರ್ಟಿಫಿಕೇಟ್ ಬೇಕಾದರೆ, TC, ಮಾರ್ಕ್ಸ್ ಕಾರ್ಡ್ ಅಂಥ ಟೈಮಲ್ಲೂ ಕೂಡ ನಾವೇನು ಮಾಡ್ತೀವಿ, ಲೆಟರ್ ಬರಿತೀವಿ. ಆ್ಯಂಡ್ ಮತ್ತೇನು ಮಾಡ್ತೀವಿ, ಸ್ಕೂಲಿಂದ ಕೂಡ ಏನು ಪರ್ಮಿಷನ್ ತೊಗೊಳ್ಳಿಕ್ಕೆ, ಮೊದಲ ಸ್ಕೂಲ್ ಪರ್ಮಿಷನ್ ತೊಗೊಳ್ಳಿಕ್ಕೆ ಅಥವಾ ಪಿಕ್ನಿಕ್ ಹೋಗ್ಲಿಕ್ಕೆ ಪ್ಯಾರೆಂಟ್ಸ್ ಪರ್ಮಿಷನ್ ತೊಗೊಳ್ಳಿಕ್ಕೆ ಪ್ಯಾರೆಂಟ್ಸಿಗೂ ಲೆಟರ್ ಬರಿತೀವಿ. ಅದೇ ಥರ ಟೀಚರಿಗೂ ಕೂಡ ಅಥವಾ ಹೆಡ್ ಮಾಸ್ಟರ್ಗೂ ಕೂಡ ಏನು ನಮ್ಮ ಸ್ಕೂಲಿಗೆ ಪಿಕ್ನಿಕ್ ಕಳಿಸ್ಬೇಕಂತ ಏನು ಮಾಡಬೇಕು, ನೀವು ಪರ್ಮಿಷನ್ ಕೊಡಬೇಕು. ಅಥವಾ ನಾವೆಲ್ಲೋ ಏನೋ ಝೂಗೆ ಹೋಗ್ತಿದ್ದೀವಿ ಅಥವಾ ಏನೋ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ಏನೋ ನೀವು ಅದಕ್ಕೆ ಪರ್ಮಿಷನ್ ಕೊಡಬೇಕು. ಸೊ ಈ ಥರ ನಾವು ಬರಿತೀವಿ. ಸೊ ಲೆಟರ್ ನಾವು ಯಾವ ಥರ ಬರಿಬೇಕು, ಓಕೆನಾ? ಸೊ ಹಿಯರ್ ಆಲ್ ಆಫ್ ಯು ಓಪನ್ ಯುವರ್ ಪೇಜ್ ನಂಬರ್ 64. ಜಸ್ಟ್ ಐ ವಿಲ್ ಟೆಲ್ ಯು, ದೇರ್ ಆರ್ 5 or 6 ಏನು ಸ್ಟೆಪ್ಸ್ ಇದೆ ಲೆಟರ್ ಬರೆಯೋದು. ಓಕೆನಾ? ಸೊ ದಿಸ್ is there. First they wrote the principal, Manas Public School, okay, Pune 440012, Maharashtra. ಇದೇನು, ವಾಟ್ ಇಟ್ ಈಸ್? ಓಕೆ, ನೋ ನೀಡ್ ಟು ರೈಟ್. ಇದು ಯಾರು ಬರ್ಕೋಬೇಕಾಗಿಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಲಾಸ್ಟ್ ಒಂದು ಲೆಟರ್ ಬರ್ತೀನಿ, ಅದನ್ನ ಬರ್ತಾರೆ. ಓಕೆನಾ? ದಿಸ್ ಇಸ್ ವಾಟ್, ಇದೇನು, ದ ಪ್ರಿನ್ಸಿಪಲ್ ಆಫ್. ಓಕೆ, ಯಾರಿಗೆ ಲೆಟರ್ ಬರ್ತಿದ್ದಾರೆ ಇಲ್ಲಿ? ಒಬ್ಬರು ಟೀಚರ್, ಸ್ಟೂಡೆಂಟ್ ಏನು ಮಾಡ್ತಿದ್ದಾರೆ, ಟೀಚರಿಗೆ ಅಥವಾ ಪ್ರಿನ್ಸಿಪಲ್ಗೆ ಲೆಟರ್ ಬರ್ತಿದ್ದಾರೆ. ಸೊ ದ ಪ್ರಿನ್ಸಿಪಲ್, ಯಾರು, ಯಾವ ಸ್ಕೂಲ್ ಪ್ರಿನ್ಸಿಪಲ್, ಆ್ಯಂಡ್ ಪ್ಲೇಸ್ ಆ್ಯಂಡ್ ಡಿಸ್ಟ್ರಿಕ್ಟ್. ಓಕೆನಾ? ದಿಸ್ ಇಸ್ ಕಾಲ್ಡ್ ಆಲ್ಸೋ ಡೆಸಿಗ್ನೇಷನ್ ಆಫ್ ದ ಲೆಟರ್. ಓಕೆನಾ? ಡೆಸಿಗ್ನೇಷನ್ ಅಂದರೆ ಹೆಡ್ಡಿಂಗ್, ಯಾರಿಗೆ ಬರ್ತಿದ್ದೀವಿ, ಅವ್ರ ಹುದ್ದೆ ಏನು, ಅವ್ರು ಯಾರು, ದ ಪ್ರಿನ್ಸಿಪಲ್. ಓಕೆ, ಯಾರಿಗೆ ಬರ್ತಿದ್ದೀವಿ, ಯಾವ ಸ್ಕೂಲು, ಮಾನಸ್ ಪಬ್ಲಿಕ್ ಸ್ಕೂಲು, ಪ್ರಿನ್ಸಿಪಲ್. ಸೊ ಯಾರಿಗೆ ಬರ್ತಿದ್ದೀವಿ, ಯಾವ ಸ್ಕೂಲು, ಅವರ ಡೆಸಿಗ್ನೇಷನ್, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಬರೆಯುವುದು. ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ಅ ಡೆಸಿಗ್ನೇಷನ್ ಆ್ಯಂಡ್ ಅಡ್ರೆಸ್. ಓಕೆ, ಅವರ ಅಡ್ರೆಸ್ ಪುಣೆ, ಮಹಾರಾಷ್ಟ್ರ. ಸೊ ನಾವು ಯು ಆರ್ ರೈಟಿಂಗ್ ಇನ್ ಯುವರ್ ಸ್ಕೂಲ್ ಮೀನ್ಸ್ ವಾಟ್ ಯು ವಿಲ್ ರೈಟ್, ದ ಪ್ರಿನ್ಸಿಪಲ್ ಆಫ್ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್, ಯಲಗೂರ್, ವಿಜಯಪುರ್. ಹೌದಲ್ಲ? 56213 ಆ ಥರ ಬರಿತೀವಿ. ಸೊ ದಟ್ ಈಸ್ ವಾಟ್ ಡೆಸಿಗ್ನೇಷನ್ ಅಂದರೆ ನಿಮ್ಮ ಪೋಸ್ಟ್, ದ ಪ್ರಿನ್ಸಿಪಲ್, ದ ಹೆಡ್ ಮಾಸ್ಟರ್, ದ ಟೀಚರ್, ದ ಕ್ಲಾಸ್ ಟೀಚರ್. ದಿಸ್ ಇಸ್ ಕಾಲ್ಡ್ ಆಲ್ಸೋ ಡೆಸಿಗ್ನೇಷನ್. ಆ್ಯಂಡ್ ದಿಸ್ ಇಸ್ ಅಡ್ರೆಸ್. ಓಕೆನಾ? ಆ ಲೆಟರ್ನ ಡೆಸಿಗ್ನೇಷನ್ ಮತ್ತು ಅಡ್ರೆಸ್. ಸೊ ನೆಕ್ಸ್ಟ್ we used to write
date also. Okay, today only I will write today's date 19/12/2020. This is what date. When we are going to write a letter ಯಾವಾಗ ಬರಿತೀವಿ? ಸೊ ಆ ಡೇಟ್ ಅನ್ನು ನಾವು ಇಲ್ಲಿ ಹಾಕ್ತೀವಿ. ಓಕೆನಾ? ಸೊ ನೆಕ್ಸ್ಟ್ okay, we wrote what date. Then subject. So they are asking permission for a reading party. Okay, so subject what? Subject. Subject ಅಂದ್ರೆ ಏನು? ಏನು ವಿಷಯ? ಯಾತಕ್ಕಾಗಿ ಲೆಟರ್ ಬರಿತಾ ಇದ್ದೀವಿ ನಾವು? They are asking permission to reading party. ರೀಡಿಂಗ್ ಪಾರ್ಟಿ ಮಾಡ್ತಾರಂತೆ. ರೀಡಿಂಗ್ ಅಂದ್ರೆ ಏನು? ಓದುವುದು. ಸೊ ಯಾವ ತರ ಮಾಡ್ತಾರೆ ನೋಡೋಣ. ಓಕೆನಾ? ರೀಡಿಂಗ್ ಪಾರ್ಟಿ ಮಾಡಲಿಕ್ಕೆ ಅವ್ರು ಏನು ಮಾಡ್ತಿದ್ದಾರೆ? ಪರ್ಮಿಷನ್ ಕೇಳ್ತಿದ್ದಾರೆ. ಸೊ ವಾಟ್ ಸಬ್ಜೆಕ್ಟ್ ಈಸ್ ವೈ ವಿ ಆರ್ ರೈಟಿಂಗ್ ಲೆಟರ್. ಶಾರ್ಟ್ ಆಗಿ ಬರೆಯುವುದು. ಪರ್ಮಿಷನ್ ಟು ವಾಟ್? ರೀಡಿಂಗ್ ಪಾರ್ಟಿ. ಎಸ್ ಆ ಥರ ಬರ್ತಾರೆ. ದೆನ್ ಸೊಲ್ಯೂಟೇಷನ್. ಸರ್, ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮೇಡಮ್ ಯಾರು ಇರ್ತಾರೆ ಹೌದಲ್ಲ, ಸೊ ಅವರಿಗೆ ಏನು ಮಾಡ್ತೀವಿ? ಸರ್ ಅಥವಾ ಮೇಡಮ್ ಅಂತ ಹೇಳ್ತೀವಲ್ಲ, ದಟ್ ಇಸ್ ಕಾಲ್ಡ್ ವಾಟ್? ಸೊಲ್ಯೂಟೇಷನ್. ಓಕೆ, ನೆಕ್ಸ್ಟ್ ಅವ್ರು ಬರ್ತಿದ್ದಾರೆ ಸ್ಟೋರಿ ಬರ್ತಾರೆ. ಅಂದರೆ ಸ್ಟೋರಿ ಅಂದರೆ ಏನು? ಎಲ್ಲಿ ಮಾಡ್ತೀವಿ, ಏನು ಮಾಡ್ತೀವಿ? ಸೊ ರೀಡಿಂಗ್ ಪಾರ್ಟಿ ಅಂತ. ರೀಡಿಂಗ್ ಪಾರ್ಟಿನ ಯಾವ ಥರ ಮಾಡ್ತೀವಿ ಅಥವಾ ಯಾಕಾಗಿ ಮಾಡ್ತೀವಿ? ಸೊ ದೇ ಆರ್ ಗೇವ್ ಎಕ್ಸ್ಪ್ಲೇನ್ಲಿ. We the student of class 4 have read a few books in our school library. ಸೊ ಏನಂತೆ? ಸ್ಕೂಲ್ ಲೈಬ್ರರಿಯಲ್ಲಿ ಕ್ಲಾಸ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಸ್ಕೂಲ್ ಲೈಬ್ರರಿಯಲ್ಲಿ ಏನು ಮಾಡಬೇಕಂತೆ? ಅವರು ಬುಕ್ಸನ್ನು ರೀಡ್ ಮಾಡಬೇಕಂತೆ. ಸೊ ವಿ ವಾಂಟ್ ಟು ಶೇರ್ ಅವರ್ ಫೇವ್ರೆಟ್ ಸ್ಟೋರೀಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ವಿತ್ ಈಚ್ ಅದರ್. ಏನು ಮಾಡಬೇಕು? ನಮ್ಮ ಸ್ಟೋರಿಗಳನ್ನ, ನಮ್ಮ ಕ್ಯಾರೆಕ್ಟರ್ಸ್ಗಳನ್ನ ಎಲ್ಲರ ಕಡೆ ನಾವು ಏನು ಮಾಡಬೇಕು? ಶೇರ್ ಮಾಡ್ಕೋಬೇಕಾಗಿದೆ. ಓಕೆ, ವಿ ವಾಂಟ್ ಟು ಹ್ಯಾವ್ ಅ ಸ್ಮಾಲ್ ರೀಡಿಂಗ್ ಪಾರ್ಟಿ ಇನ್ ದ ಸ್ಕೂಲ್ ಹಾಲ್ ವೇರ್ ವಿ ವಿಲ್ ರೀಡ್ ಅಲೌಡ್ ಟು ಅವರ್ ಕ್ಲಾಸ್ ಆ್ಯಂಡ್ ಶೇರ್ ಅವರ್ ಸ್ಟೋರೀಸ್. ಮತ್ತೆ ಏನು ಮಾಡ್ತೀವಿ? ನಮ್ಮ ಸ್ಕೂಲಲ್ಲಿ ಹಾಲಲ್ಲೇ ಒಂದು ರೀಡಿಂಗ್ ಪಾರ್ಟಿ ಅಂತ ಇಟ್ಕೊಂಡು ಎಲ್ಲರೂ ಜೋರಾಗಿ, ಅಂದರೆ ಅವರವರು ಟರ್ನ್ ಬಂದಾಗ ಜೋರಾಗಿ ರೀಡಿಂಗ್ ಮಾಡ್ತೀವಿ. ಅವರವರ ಸ್ಟೋರೀಸನ್ನು, ಅವರವರ ಕ್ಯಾರೆಕ್ಟರ್ಸನ್ನು ಅಥವಾ ಹಾಬೀಸನ್ನು, ಅವ್ರು ಏನಾದರೂ ಸ್ಟೋರಿ ಬರೆದಿದ್ರೆ ಅದನ್ನ ರೀಡ್ ಮಾಡ್ತೀವಿ, ಎಲ್ಲರ ಮುಂದೆ ಶೇರ್ ಮಾಡ್ಕೋತೀವಿ. ದಿಸ್ ಪಾರ್ಟಿ ವಿಲ್ ಎನ್ಕರೇಜ್ ಎವ್ರಿ ಒನ್ ಟು ರೀಡ್ ಮೋರ್. ಮತ್ತೇನು ಮಾಡ್ತೀವಿ? ಈ ಪಾರ್ಟಿಯಿಂದ ಏನಾಗುತ್ತೆ ಅಂದರೆ ಎಲ್ಲರೂ ಅಂದರೆ ಇಂಟ್ರೆಸ್ಟ್ ಬರುತ್ತೆ ಓದಲಿಕ್ಕೆ. ಓಕೆನಾ? Miss Brown and Miss Verma have promised to help us organize the reading party. So ನಮ್ಮ ಟೀಚರ್ ಇದ್ದಾರೆ Miss Brown and Miss Verma. They will help us to what? Recognize. They will help us to what? Give the ಸಪೋರ್ಟ್ ಟು ದಟ್ ಪಾರ್ಟಿ. ಆ ಪಾರ್ಟಿ ನಮ್ಗೆ ಆ ಟೀಚರ್ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ? ಹೆಲ್ಪ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಲ್ಲ, ಆ ಅರೇಂಜ್ಮೆಂಟ್ ಮಾಡಲಿಕ್ಕೆ ಟೀಚರ್ ಕೂಡ ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ವಿ ಹೋಪ್ ಯುವರ್ ರಿಕ್ವೆಸ್ಟ್ ವುಡ್ ಬಿ ಗ್ರಾಂಟೆಡ್ ಬಟ್ ನೌ ವಿ ಆರ್ ರಿಕ್ವೆಸ್ಟಿಂಗ್ ಪ್ರಿನ್ಸಿಪಲ್ ಟು ಗಿವ್ ಅಲೋ ಟು ದಟ್ ಫಂಕ್ಷನ್ ಆರ್ ದಟ್ ಪಾರ್ಟಿ. ಆ ಪಾರ್ಟಿನ ಮಾಡಲಿಕ್ಕೆ ನೀವು ನಮ್ಗೆ ಪರ್ಮಿಷನ್ ಕೊಡಬೇಕು. ಟೀಚರ್ಸ್ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಯು ಹ್ಯಾವ್ ಟು ಗಿವ್ ಅ ಪರ್ಮಿಷನ್. ಅದೆಲ್ಲ ಪರ್ಮಿಷನ್ ಕೊಡಬೇಕಂತ ನಾವು ನಿಮಗೆ ಲೆಟರ್ ಬರಿತಾ ಇದ್ದೀವಿ ಅಂತ ದೇ ಯೂಸ್ ಟು ರೈಟ್ ಅ ಲೆಟರ್. ಓಕೆ, ಆಫ್ಟರ್ ದಟ್ ವಾಟ್? ಯುವರ್ ಟ್ರೂತ್ಲಿ Vani Mehta, class 4th A. So that is what they wrote here, no? Rani Mehta. So Rani Mehta, idenidu closing ಅಂದ್ರೆ ಇಷ್ಟೆಲ್ಲ ಬರ್ತಲ್ಲ, ದಿಸ್ ಇಸ್ ಕಾಲ್ಡ್ ವಾಟ್? ಇದೆಲ್ಲ ಏನು? ಬಾಡಿ ಆಫ್ ದ ಲೆಟರ್. ಇದಕ್ಕೆ ಏನಂತ ಹೇಳ್ತೀವಿ? ಇವಾಗ ಏನು ಇಷ್ಟು ಬರ್ದ್ರಲ್ಲ ಅವರು, ಇಷ್ಟು ಸ್ಟೋರಿ ಹೇಳಿದ್ರಲ್ಲ, ನಾವು ಎಲ್ಲರೂ ಸೇರಿ ಕ್ಲಾಸಸ್ಸಲ್ಲಿ ಒಂದು ಹಾಲಲ್ಲಿ ರೀಡಿಂಗ್ ಪಾರ್ಟಿ ಮಾಡಬೇಕಂತ ಇದ್ದೀವಿ. ನಮ್ಮ ಸ್ಟೋರೀಸನ್ನು, ನಮ್ಮ ಏನು ಕ್ಯಾರೆಕ್ಟರ್ಸನ್ನು ಶೇರ್ ಮಾಡ್ಕೋಬೇಕಂತ ಇದ್ದೀವಿ. ಟೀಚರ್ ಕೂಡ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಯು ಹ್ಯಾವ್ ಟು ಗಿವ್ ಅ ಪರ್ಮಿಷನ್ ಟು ವಾಟ್? ಡೂ ದಟ್ ಪಾರ್ಟಿ. ಸೊ ಇದನ್ನೆಲ್ಲ ಹೇಳ್ಕೊಂಡು ಇದೆಲ್ಲ ಏನು ಬರ್ದಿದ್ದಾರಲ್ಲ ಅವರು, ದಟ್ ಈಸ್ ವಾಟ್? ಬಾಡಿ ಆಫ್ ದ ಲೆಟರ್. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಿ. ಸೊ ಆಫ್ಟರ್ ಐ ವಿಲ್ ರೈಟ್. ಓಕೆ, so lastly your truly or your sincerely your was sincere student ವಾಣಿ ಅಂತ ಬರ್ದಿದ್ದಾರೆ ಹೌದಲ್ಲ, ವಾಣಿ ಮೆಹ್ತಾ ಕ್ಲಾಸ್ 4th. ಅಂದರೆ ಕ್ಲಾಸ್ 4th ಇಂದ ಅವಳು ಹುಡುಗಿ ಏನು ಮಾಡ್ತಿದ್ದಾಳೆ? ಆ ಲೆಟರನ್ನು ಬರ್ತಿದ್ದಾಳೆ. ದಟ್ ಈಸ್ ವಾಟ್? ಕ್ಲೋಸ್. ಓಕೆ, ಆ್ಯಂಡ್ ಲಾಸ್ಟ್ ಆಲ್ಸೋ ದೇ ಆರ್ ರೈಟಿಂಗ್ ನೇಮ್ ಆ್ಯಂಡ್ ಡೆಸಿಗ್ನೇಷನ್. ಓಕೆ, ಥ್ಯಾಂಕ್ ಯು ಅಂತ ಬರೆದು ಕ್ಲೋಸಿಂಗ್ ಮಾಡಿಕೊಂಡು ಸೇಮ್ ನೇಮ್ ಏನು? ವಾಣಿ ಮೆಹ್ತಾ, ಡೆಸಿಗ್ನೇಷನ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಓಕೆನಾ? ಸೊ ಇದು ಏನು? simple or a formal letter writing type. Okay, so I will tell you here what you have to follow in a writing letters. Okay, in the letter writing you have to follow a designation and a letter, designation and address.
Okay, you have to follow. First, you have to write the designation and address. Then you have to write date. When you are going to write that date, you have to write. ಯಾವಾಗ ಬರಿತಾ ಇದ್ದೀರಿ, ಯಾವ ದಿನ ಬರಿತಾ ಇದ್ದೀರಿ, ಆ ಡೇಟ್ ಅನ್ನ ಮೆನ್ಷನ್ ಮಾಡಿ. Then third you have to write the subject. Okay, what is the main matter? ಯಾವ ಲೆಟರ್ ಬರಿತಾ ಇದ್ದೀರಿ ನೀವು, ಅದನ್ನ ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಬೇಕು. Then next salutation. Salutation ಅಂದ್ರೆ ಏನು? Sir, respected sir or respected madam, respected ma'am, ಹೌದಲ್ವಾ? Respected teacher. ಸೊ ಅದನ್ನ ನಾವೇನಂತ ಹೇಳ್ತೀವಿ? Salutation. ನೆಕ್ಸ್ಟ್ ವಾಟ್ ವಿ ಆರ್ ರೈಟಿಂಗ್ ಎಕ್ಸ್ಪ್ಲನೇಷನ್. ನಾವು ಏನು ಮಾಡ್ಬೇಕಂತಿದ್ದೀವಿ ಅಥವಾ ಯಾವ ಥರ ಫಂಕ್ಷನ್ ಏನು ಸಬ್ಜೆಕ್ಟ್ ಇದೆ ಅಲ್ಲ, ಸಬ್ಜೆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದೇನು? ಬಾಡಿ ಆಫ್ ದ ಲೆಟರ್. ಸೊ ನೆಕ್ಸ್ಟ್ ಈಸ್ ದ ಬಾಡಿ ಆಫ್ ದ ಲೆಟರ್. Body of the letter. Okay, that is called what? Body of the letter. Okay, next ಏನು ಬಂತು? ಎಲ್ಲ ಹೇಳಿದವರು ಸ್ಟೋರಿ ಹೇಳಿದ್ರೆ ಏನೇನು ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ವಾಟ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ವಾಟ್ ದ ಸಬ್ಜೆಕ್ಟ್ ಈಸ್ ದೇರ್ ನೋ, ದಟ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಓಕೆ, ಸೊ ಆಫ್ಟರ್ ದಟ್ ಕ್ಲೋಸಿಂಗ್. ಓಕೆ, ಕ್ಲೋಸಿಂಗ್ ಅಂದ್ರೆ ಫಿನಿಶ್, ಮುಗೀತು ಇವಾಗ. ಓಕೆನಾ, ಎಲ್ಲ ಹೇಳಿದ್ರು ಅವರು. ಆಮೇಲೆ ಮುಗಿಸಾದ್ಮೇಲೆ ಲಾಸ್ಟ್ ಅಗೇನ್ ದೇ ಆರ್ ರೈಟಿಂಗ್, ಗೋಯಿಂಗ್ ಟು ರೈಟಿಂಗ್ designation and address or a name and designation. Okay, name and designation. Okay, name and designation. So when you are going to write a letter, you have to follow these steps. All of you have to write the steps. ಬರ್ಕೋಬೇಕೆಲ್ಲರೂ. Steps or what it is main ಫೀಚರ್. ಓಕೆನಾ, ಅಂಶಗಳು. ಇದನ್ನೆಲ್ಲ ಇದ್ದಾಗ ನೀವು ಒಂದು ಲೆಟರನ್ನು ಆರಾಮಾಗಿ ಬರೀಬಹುದು. ಓಕೆನಾ, ಸೊ ಡೆಸಿಗ್ನೇಷನ್ ಆ್ಯಂಡ್ ಅಡ್ರೆಸ್, ಡೇಟ್, ಸಬ್ಜೆಕ್ಟ್, salutation, body of the letter. ಓಕೆನಾ, ಬಾಡಿ ಆಫ್ ದ ಲೆಟರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ರೈಟ್. ದೆನ್ ಕ್ಲೋಸಿಂಗ್. ಓಕೆ, ಯು ಹ್ಯಾವ್ ಟು ರೈಟ್ ಥ್ಯಾಂಕ್ ಯು ಆಲ್ಸೋ. ಥ್ಯಾಂಕ್ ಯು ಬರೆದು ಕ್ಲೋಸಿಂಗ್ ಮಾಡಿಕೊಂಡು ನೇಮ್ ಆ್ಯಂಡ್ ಡೆಸಿಗ್ನೇಷನ್. ಓಕೆನಾ. So for you here, write a letter to the principal of your school requesting him for permission to have a picnic. Okay, you have to write a letter to your principal. Okay. Okay, in the page number 65, so they gave. So now in your school principal is madam is there, no? So you have to write a letter to the principal of your school requesting her to permission to give a picnic. Okay, ಈ ಸಲ ಪಿಕ್ನಿಕ್ ಕ್ಯಾನ್ಸಲ್ ಆಗಿದೆ. ಬಟ್ ಈಗ ನಾವು ಸ್ಕೂಲಲ್ಲಿ ಲಾಸ್ಟ್ ಇಯರ್ ಇದ್ದಾಗ ಪಿಕ್ನಿಕ್ ಹೋಗಿದ್ವಿ, ಹೌದಲ್ವಾ? ಸೊ ಅದನ್ನೇ ನೆನಪು ಮಾಡಿಕೊಂಡು ನಿಮ್ಮ ಪ್ರಿನ್ಸಿಪಲ್ ಅಥವಾ ನಿಮ್ಮ ಹೆಡ್ ಮೇಡಮ್ಗೆ ಏನು ಮಾಡಬೇಕು, ಹೆಡ್ ಮೇಡಮ್ ಅಂತ ಗೊತ್ತಿದೆ ಅಲ್ವಾ? ಸೊ ಅವ್ರಿಗೆ ಏನು ಮಾಡಬೇಕು, ನೀವು ಲೆಟರ್ ಬರೀಬೇಕು. ಓಕೆನಾ, ಯು ಹ್ಯಾವ್ ಟು ರೈಟ್ ಒಂದು ಲೆಟರನ್ನು ನೀವು ಇಲ್ಲಿ ದ ಪ್ರಿನ್ಸಿಪಲ್ ಆಫ್ ಮಾನಸ್ ಪಬ್ಲಿಕ್ ಸ್ಕೂಲ್ ಪುಣೆ ಅಂತ ಕೊಟ್ಟಿದ್ದಾರಲ್ವಾ? ಸೊ ಅದನ್ನೇ ನೋಡ್ಕೋತಾ ಆ ಸ್ಕೂಲ್ ಹೆಸರಲ್ಲಿ ನಿಮ್ಮ ಸ್ಕೂಲ್ ಹೆಸರಲ್ಲಿ ಬರೀಬೇಕು. ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್, ಯಲಗೂರ್, ವಿಜಯಪುರ. ಓಕೆನಾ, ಸೊ ಅದೇ ಫಾರ್ಮೆಟನ್ನು ನೋಡ್ಕೋತಾ ನೀವು ಒಂದು ಫಾರ್ಮ್ ಆಗಿ ಒಂದು ಲೆಟ್ರನ್ನು ಬರೀಬೇಕು. ಓಕೆನಾ, ಸೊ ಒಂದು ನಾನು ಲೆಟ್ರ್ ಫಾರ್ಮೆಟ್ ಅಂದ್ಬಿಟ್ಟು ನಮ್ಗೆ ಏನು ಮಾಡ್ತೀನಿ, PDF ಮಾಡಿ ಕಳಿಸಿರ್ತೀನಿ. ಓಕೆನಾ, ಸೊ ಅದನ್ನ ನೋಡಿಕೊಂಡು ನಿಮ್ಮ CW ಬುಕ್ಕಲ್ಲಿ ಲೆಟ್ರನ್ನ ಬರ್ಕೊಂಡಿರಬೇಕು. ವೇರ್ ಯು ಹ್ಯಾವ್ ಟು ರೈಟ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ CW. ಓಕೆನಾ, ಒಂದು ಲೆಟ್ರನ್ನ ಸೇಮ್ ನೀವು ರಫ್ ಇದನ್ನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ನಿಮಗೆ. ಟ್ರೈ ಟು ರೈಟ್ ದಿಸ್ ಒನ್. ಹೋಮ್ವರ್ಕಲ್ಲಿ ಈ ಲೆಟ್ರನ್ನ ನೀವು ನಮ್ಮ ಸ್ಕೂಲಲ್ಲಿ ಗಂಗಾ ಸ್ಕೂಲ್ ಹೆಸರಲ್ಲಿ ಬರೀಬೇಕು. ಓಕೆನಾ, ಸೊ ಸೇಮ್ ನಾನು ಕೂಡ ನಿಮ್ಗೆ ಏನು ಮಾಡ್ತೀನಿ, ಲೆಟ್ರ್ ಬರೆದು PDF ಮಾಡಿ ಕಳಿಸಿರ್ತೀನಿ. ದಟ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ CW. ಓಕೆನಾ, ಶಾರ್ಟಾಗಿ ನಿಮ್ಗೆ ಹೇಳಿದ್ದೀನಿ, ಎಷ್ಟೆಷ್ಟು ಏನೇನು ಇರುತ್ತೆ ಅಂತ ಹೇಳಿದ್ದೀನಿ. ಸೊ ನೀವು ಎಷ್ಟು ಶಾರ್ಟಾಗಿ ಬರೀತೀರಿ, ದಟ್ ಈಸ್ ಲೆಫ್ಟ್ ಆನ್ ಯು. ಓಕೆನಾ, ನೀವು ಬಿಟ್ಟಿದ್ದು, ನೀವೇನು ಬರೀತೀರಿ ನೀವು ಬಿಟ್ಟಿದ್ದು. ಮೇಡಮ್ ನಾನು ಸೊ ಐ ಹ್ಯಾವ್ ಟು ವಾಟ್ ಪ್ಲೀಸ್ ಗಿವ್ ಮಿ ಅ ರಿಕ್ವೆಸ್ಟಿಂಗ್ ಅಂತ ಬರೀಬೇಕು. ಸೊ ಇಲ್ಲಿ ರಿಕ್ವೆಸ್ಟ್ ಮಾಡಬೇಕು, ಹೌದಲ್ವಾ? ಸೊ ನೀವು ಏನು ಸ್ಟೋರಿ ಅಥವಾ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು. ನಾನು ಎಷ್ಟು ಹೇಳಿದ್ದೀನಿ, ನಾನು ಹೆಂಗೆ ಹೇಳಿದ್ದೀನಿ ಅದೇ ಥರ ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ. ಸೊ ಹೌ ಯು ಆರ್ ಗೋಯಿಂಗ್ ಟು ವಾಟ್ ಆಸ್ಕ್ ಅ ಪರ್ಮಿಷನ್ ಟು ಟೀಚರ್ ಆರ್ ಹೆಡ್ ಮಾಸ್ಟರ್, ದಟ್ ಯು ಹ್ಯಾವ್ ಟು ರೈಟ್. ಪರ್ಮಿಷನ್ ಹೆಂಗೆ ಕೇಳ್ತೀರಿ, ನಮಗೆ ಪಿಕ್ನಿಕ್ಗೆ ಕಳಿಸ್ತೀರಿ ಅಥವಾ ಪಿಕ್ನಿಕ್ಗೆ ನಾವು ಹೋಗ್ತಾ ಇದ್ದೀವಿ, ನಿಮ್ಮ ಪರ್ಮಿಷನ್ ಬೇಕಾಗಿದೆ. ಸೊ ನೀವು ಯಾವ ಥರ ಶಾರ್ಟಾಗಿ ಬರೀತೀರಿ, ಇಟ್ಸ್ ಲೆಫ್ಟ್ ಆನ್ ಯು. ಓಕೆನಾ, ಇದೇ ಥರ ಬರೀಬೇಕಂತಿಲ್ಲ. ಬಟ್ ನಾನು ಒಂದು PDF ಫೈಲ್ ಮಾಡಿ ನಿಮಗೆ ಕಳಿಸಿರ್ತೀನಿ ಫಾರ್ಮೆಟಲ್ಲಿ. ಓಕೆನಾ, ಸೊ ಅದೇ ಥರ ನೀವೇನು ಮಾಡಬೇಕು, ಅದನ್ನ CW ಬರೆದಿರಬೇಕು. ಹೆಡ್ಡಿಂಗ್ ಲೆಟರ್ ರೈಟಿಂಗ್ ಅಂತ ಬರೆದು ಒಂದು PDF ಅನ್ನು ಕಳಿಸಿರ್ತೀನಿ. ದಟ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ CW ಬುಕ್. ಆ್ಯಂಡ್ ಫಾರ್ ಯು ಹೋಮ್ವರ್ಕು ಯು ಹ್ಯಾವ್ ಟು ರೈಟ್ ಅ ವಾಟ್ 65 ಪೇಜ್ ನಂಬರಲ್ಲಿದೆ, ಹೌದಲ್ವಾ? Write letter to your headmistress.
Okay, write letter to your headmistress. So what? Request him to give a permission to a picnic. Okay na? 65 page number ಅಲ್ಲಿ ಇದೆ. Full ನಾನು ಬರೆಯುವುದಿಲ್ಲ ಇದು. Okay na? Full ಬರೆಯುವುದಿಲ್ಲ. Just you have to write a letter to your headmistress to ask permission to the picnic. Okay. So ಇಲ್ಲಿ format ಎಲ್ಲ ಇದೆ ನೋಡ್ರಿ. Designation and address, date, subject, salutation, then body of the letter, closing, name and designation. Name and designation ಅಲ್ಲಿ ಯಾರು ಲೆಟರ್ ಬರೀತಿದ್ದೀರಿ ಅವ್ರ ಹೆಸರು ಬರುತ್ತೆ. ಇಲ್ಲಿ ಯಾರಿಗೆ ಬರಿತಾ ಇದ್ದೀರಿ, ಓಕೆನಾ, ಗೊತ್ತಾಯ್ತಲ್ಲ. ಡೆಸಿಗ್ನೇಷನ್ ಫಸ್ಟ್ ಯಾರಿಗೆ ಬರಿತಾ ಇದ್ದೀರಿ, ಇಲ್ಲಿ ನೀವು ಯಾರು ಬರಿತಾ ಇದ್ದೀರಿ, ನೀವು ಬರಿತಾ ಇದ್ದಿರ್ತಾರೆ ನಿಮ್ಮ ಹೆಸರು ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ನಾನು PDF ಅನ್ನ ಅದು ಕಳಿಸಿರ್ತೀನಿ. ಓಕೆನಾ, ಯು ಹ್ಯಾವ್ ಟು ರೈಟ್ ಇನ್ ಯೋರ್ CW ಬುಕ್. ಓಕೆ, ಥ್ಯಾಂಕ್ ಯು.